ನಾನು ಕಳ್ಳತನ ಮಾಡಲಿಲ್ಲ ಅಂತ. ಅಯ್ಯೋ ಏನು ಅಲ್ಲ, ಅವ ಮಾಡಲಿಲ್ಲ ಅಂತ ಹೇಳ್ತಾನೆ. ಹೌದು, ಅದನ್ನು ನೀನು ನಂಬಿದ್ದ. ಅವರ ಮುಖ ನೋಡಿಸ್ತ, ಆ ಮುಖದಲ್ಲಿ ಕ್ರೌರ್ಯತೆ ಎನ್ನುವುದು ಎಲ್ಲಿನಿತೂ ಇಲ್ಲ. ಕ್ರೌರ್ಯತೆ ಇಲ್ಲದವರೇ ಮೋಸ ಮಾಡೋದು ಗೊತ್ತುಂಟ ನಿಮಗೆ. ಶಾಸ್ತ್ರಿಗಳ ಮಾತು ಕೇಳಿ ನೀವು. ಯಾರೇ ಒಬ್ಬ ಕಳ್ಳ ಕದ್ದಿದ್ದಾನೆ ಅಂತ ಗೊತ್ತಾದ ಕೂಡಲೇ ಅವನನ್ನು ಕರ್ಕೊಂಡು ಬಂದು ಅವನನ್ನು ಕೂತ್ಕೊಳ್ಳಿಸಿ ಊಟ ತಿಂಡಿ ಕೊಟ್ಟು, ಹೌದೇನಪ್ಪ ಹೌದೇನಪ್ಪ ನೀನು ಕದ್ದೀನಪ್ಪ, ಹೌದೇನಪ್ಪ ನೀನು ಕದ್ದಿಯಪ್ಪ, ಹೌದೇನಪ್ಪ ನೀನು ಕದ್ದಿಯಪ್ಪ ಅಂತ ಹೇಳಿದ್ರೆ ಕದ್ದ ಕಳ್ಳ ಯಾವತ್ತೂ ನಾನು ಕದ್ದಿದ್ದೇನೆ ಅಂತ ಹೇಳ್ತಾನ? ಹೇಳುವುದಿಲ್ಲ, ಹೇಳುವುದಿಲ್ಲ. ಇಂಥ ಕಳ್ಳರಿಗೆ ನ್ಯಾಯವಾದ ಮಾತಲ್ಲ ಗೌಡ್ರೆ. ಅವನ ಕಣ್ಣು ನೋಡಿ ಸ್ವಾಮಿ, ಆ ಕಣ್ಣಿನಲ್ಲಿ ಧಾರಾಕಾರವಾಗಿ ಕಣ್ಣೀರೇ ಬರ್ತಾ ಉಂಟು. ಕಣ್ಣಿನಲ್ಲಿ ಕಣ್ಣೀರೇ ಬರುವುದು, ಬೇರೆ ಯಾವುದು ಬರುವುದಿಲ್ಲ. ತನ್ನ ಮಾತನ್ನು ಕೇಳಬೇಡಿ. ಇವನ ಬಾಯಿಂದ ಸತ್ಯ ಭರಿಸಬೇಕಾದ್ರೆ 4 ಪೆಟ್ಟು ಇವನ ಬೆನ್ನಿಗೆ ಬಿದ್ದರೆ ಬಿಸಿ ಆಗ್ತದೆ, ಬೆಣ್ಣೆ ಕರಾಗ್ತದೆ. ಅಷ್ಟು ನೋಡಿ ನೀವು. ದಂಡಿಸಿರಿ ಹಾರಗಲ್ಲನು ಎಂದು ನೇಮಿಸಿದ ಮನೆಯದು ಇಲ್ಲ, ಭಾವನಾತ್ಮಕವಾಗಿ ಮಾತಾಡ. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ತೊಳಲಾಡ್ತಾ ಇದ್ದೆ, ಸುಜ್ಞಾನ ಎನ್ನುವಂತಹ ಅಂಧಕಾರವಾಗಿದೆ. ದೀಪವನ್ನಿತ್ತು ಸರಿಯಾದ ಪಥ ನಿರ್ದೇಶನವನ್ನು ಮಾಡಿದ್ರಿ ಸ್ವಾಮಿ. ಯಾರಾದ್ರೆ ನಮಗೇನು, ಅಪರಾಧಿ ಅಪರಾಧಿಯೇ. ಅಪರಾಧಿಯನ್ನು ಶಿಕ್ಷಿಸಬೇಕಾದ್ದು ನ್ಯಾಯಾಧಿಕಾರಿಯಾದ ನನ್ನ ಕರ್ತವ್ಯ. ಸರಿ ಸ್ವಾಮಿ. ಯಾರಲ್ಲಿ ಮೊದಲೇ ಇಲ್ಲಿ ಕೆಲವರಿಗೆ ಕೇಳುವುದಿಲ್ಲ ಪುಣ್ಯಾತ್ಮ. ಯಾಕೆ ಸುಮ್ಮನೆ ಅರಚಿತಿ? ಕರೆಯದೆ ಬೇರೆ ಉಪಾಯ ಇಲ್ಲವೋ? ನೀನು ಕಾಟುಕ್ಕೆ ಅಲ್ಲವೇ? ಕಟುಕ ಕರೆಯುವುದಕ್ಕೆ ಬಲವಾದ ಕಾರಣ ಇದೆ. ಆಚೆ ಈಚೆ ಮಾಡಬೇಡ. ಸತ್ತ ಕಳ್ಳನನ್ನು ಬಂಧಿಸಿ ಶಿಕ್ಷಿಸು. ಇಲ್ಲಿ ಕೆಲವು ಹೆಣ ಬೀಳ್ತದೆ, ಎಲ್ಲದಕ್ಕೂ ನಾನೇ ಕಟ್ಟಿ ಕೊಡುದು ಹೇಗೆ? ಕಳ್ಳನ ಮೇಲೆ ಯಾಕೆ ನಿಮಗೆ ಕನಿಕರ? ಕನಿಕರಲ್ಲ, ಕಳ್ಳ ಯಾರು? ನಿನ್ನ ಅಪ್ಪನವರು. ಅವನನ್ನು ನೋಡುವಾಗ ಅವನ ಕಣ್ಣು ನೋಡಿ ದೊಡ್ಡ ಕೈಯನಾಗಿ ನನ್ನ ಅಪ್ಪನ ನೋಡುವಾಗ ನಿಮಗೆ ಕಲ್ಲರ್ ಕಾಣ್ತದ? ನನ್ನ ಅಪ್ಪ ನೋಡುವಾಗ ನಿಮಗೆ ಕಲ್ಲರ್ ಕಾಣ್ತದ? ಅವರು ಕಳ್ಳನ? ಅವ್ರು ಯಾರು? ಅವರು ಸತ್ಯಾತ್ಮ, ಧರ್ಮಾತ್ಮ, ನ್ಯಾಯಾತ್ಮ. ಅವರು ನಮ್ಮ ದೇಗುಲದ ಪ್ರಧಾನ ಅರ್ಚಕರು. ಕಳ್ಳವರಲ್ಲ, ಕಳ್ಳವರಲ್ಲ. ನೋಡಿಲ್ಲಿ, ನೋಡು. ನೋಡಿದೆ. ಅವರನ್ನು ನೋಡುವಾಗ ಕಳ್ಳನಾಗಿ ಕಾಣುವುದಿಲ್ವಾ? ಓ ದೇವರೇ, ಅವರ ಮುಖದಲ್ಲಿ ನೋಡಿ ಸ್ವಾಮಿ, ಮುಖದ ಎತ್ತು ಕಾಣುತ್ತೆ.
ಗೊತ್ತಿದೆ. ಏನು ಗೌಡ ನಾನ ನೀನ ನೀವೇ ನೆನಪುಂಟಲ್ಲ? ನೆನಪುಂಟು. ನೀನು ಕಡಿಲಿಕ್ಕೆ ಮಾತ್ರ, ಮಾತಾಡ್ಲಿಕ್ಕೆ ನೀನಲ್ಲ, ನಾನಿದ್ದೇನೆ. ಹಾಗಾದರೆ ನನ್ನ ಮುಂದಿನ ಕಾರ್ಯ ಏನು? ಅವನನ್ನು ಕರೆದುಕೊಂಡು ಹೋಗಿ ಅಲ್ಲಿನ ಕಪ್ಪಕ್ಕೆ ಬೇಕೆನು ಆಚೆ ತೆಂಗಿನಕಾಯಿ ತೆಗೆದೆಗೆ ಉಪ್ಪಾಕಿ ರಕ್ತವನ್ನು ಕಾರುವ ಜೊತೆಯಲ್ಲಿ ಸರವನ್ನು ಕಕ್ಕಲಿ ಹೋಗು. ನನ್ನ ಕೆಲಸ ಹೇಗಾಗಿದೆ ಮತ್ತೆ ನನಗೆ ನೀವು ಇಬ್ಬರು ಕೂಡ ನಿಮ್ಮ ಏನು ಗೌಡರೆ ಬರಿದೆ ಹುಡುಗಾಟ ಮಾತೋಡಿಸಬೇಕು ಬಟ ಏನು ಗೌಡರೆ ಬರಿದೆ ಹುಡುಗಾಟ ಏನು ಗೌಡರೆ ಬರಿದೆ ಹುಡುಗಾಟ ಮಾತೋಡಿಸಬೇಕು ಬಟ ಗೌಡರೆ ಏನು ಗೌಡನೆ ಬದಿಗೆ ಹುಡುಗಾಟ ಕೈಯದಿಂದ ನಕ್ಕದಿನ್ನ ಯಾವುದಾದ್ರೂ ಒಂದನ್ನು ನಿಶ್ಚಯ ಮಾಡಿಕೊಂಡು ಬರಬೇಕು. ಇಲ್ಲಿಗೆ ಬರುವಾಗ ಒಂದ ಆ ಕಡೆ ಇಲ್ಲದಿದ್ರೆ ಈ ಕಡೆ ಎಂತದು ಪಕಡಿಗಿಂದ ಎಂತದು ಏನು ಗೌಡನೆ ಬದಿಗೆ ಹುಡುಗಾಟ. ಯಾವುದು ಹುಡುಗಾಟ? ಯಾವುದು ನೋಡ್ರೆ ಈ ಪ್ರಾಯದಲ್ಲೂ ನೀವು ಮಕ್ಕಳು ಮಾಡುವ ಕೆಲಸ ಮಾಡಿದ್ರಲ್ಲ. ಎಂತದು? ಈ ಪ್ರಾಯದಲ್ಲೂ ನೀವು ಮಕ್ಕಳು ಮಾಡುವ ಕೆಲಸ ಮಾಡ್ತಾ ಇದ್ದೀರಲ್ಲ. ಹಾಗಲ್ಲ, ಈ ಪ್ರಾಯದಲ್ಲೂ ನಿಮ್ಮ ಮಕ್ಕಳ ಆಟಿಕೆಯೋ ಮಕ್ಕಳು ಮಾಡ್ಬೇಕು. ಅದು ಅರ್ಥ ಬೇರೆ ಆಗ್ತದೆ. ಏನು ಈಗ ತಿನ್ನನೆ ಹಾರ ಕಟ್ಟದ್ದು ಅಂತ ಹೇಳಿ ಕಟುಕರನ್ನು ಕರೆಸಿ ಅವನಿಗೆ ಕಂಬಕ್ಕೆ ಕಟ್ಟಿ ಹಾಕಿಸಿ ಅವನ ಎದೆಗೆ ತೆಂಗಿನಕಾಯಿನ ಕುಡ್ಲಿಕ್ಕೆ ಹೇಳಿದ್ರಲ್ಲ. ನಾನು ಅದನ್ನೇ ಏನು ಗೌಡರೆ ಬರೀಲೆ ಹುಡುಗಾಟ. ಯಾಕೆ ಹುಡುಗಾಟ? ಹಾರವ ಕದಿಲಿಲ್ಲ. ಅವ ಹಾರ ಕದೀಲಿಲ್ಲ ಗೌಡ್ರೆ. ಅವ ಕದೀಲಿಲ್ಲ ಅಂತ ಆದ್ರೆ ಮತ್ತಾರೋ ಕದ್ದಿದ್ದಾನೆ ಎನ್ನುವುದು ಅರ್ಥ ಅಲ್ವಾ? ಹೌದೌದು. ಯಾರು ಕದ್ದದ್ದು? ಹಾರ ಕದ್ದದ್ದು ಯಾರು ಅಂತ ನನಗೆ ಗೊತ್ತುಂಟು. ಗೊತ್ತುಂಟು? ಹೌದು. ಯಾರು ಹೇಳಿ? ಹಾರವನ್ನು ಕದ್ದದ್ದು ಬೇರೆ ಯಾರಲ್ಲ, ಹಾರ ಕದ್ದದ್ದು ಇಂಥವರಂತ ಗೊತ್ತಾದ್ರೆ ನೀವು ಏನ್ ಮಾಡ್ತೀರಿ? ಇಂಥವ ಅಂತ ಗೊತ್ತಾದ್ರೆ ಸಾಕು, ಕಬ್ಬಿಣದ ಸರಪಳಿಯಿಂದ ಬಂಧಿಸಿ ಕಠಿಣ ಕಾರಾಗೃಹವಾಸ. ಗೌಡ್ರಿಗೂ ಭಟ್ರಿಗೂ ವ್ಯವಹಾರ ಆಗುದಿಲ್ಲ. ಹಾರ ಇಂಥವನೇ ಅಂತ ಕದ್ದದ್ದು ನಿಮಗೆ ಗೊತ್ತಾಗ್ಲಿ ನೀವೇನ್ ಮಾಡ್ತೀರಿ? ಸರಿಯಾಗಿ ವಿಚಾರಣೆಯನ್ನು ಮಾಡಿ ಅವನಿಗೆ ನೇಣುಗಂಬಕ್ಕೇರಿಸಲಾಗುವುದು. ಬೇರೆಯವ್ರ ಹತ್ರ ಹೋಗಿ ಕೇಳಿ, ನನಗೆ ಗೊತ್ತಿಲ್ಲ. ಅನ್ಯಾಯ. ಇನ್ನೊಮ್ಮೆ ಕೇಳ್ತೀನಿ, ಹಾರ ಕದ್ದವ ಇಂಥವ ಅಂತ ಗೊತ್ತಾಗ್ಲಿ ಏನ್ ಮಾಡ್ತೀರಿ? ಹಾರ ಕದ್ದವ ಇಂಥವ ಅಂತ ಗೊತ್ತಾದ್ರೆ ಬಂಗಾರದ ಬಳೆಗಳನ್ನು ತೊಡಿಸಿ ಸರಿಯಾದ ಒಂದು ಬಿರುದನ್ನು ಇರಿಸಿ ಸಾರ್ವಜನಿಕವಾಗಿ ವಿಜೃಂಭಣೆಯ ಸನ್ಮಾನ. ಹಾಗಾದ್ರೆ ನಂಗೆ ಗೊತ್ತುಂಟು. ಗೊತ್ತುಂಟಾ? ಯಾರು? ಆಗ ಬೇರೆ ಯಾರು ಕದ್ದದ್ದಲ್ಲ, ಹಾರ ಕದ್ದದ್ದು ನಮ್ಮ ಅಪ್ಪನೇ. ಹಾರ ಕದ್ದದ್ದು ನಿಮ್ಮ ಅಪ್ಪ? ಹಾಗಾದ್ರೆ ಆ ಹಾರ ಎಲ್ಲಿ ಉಂಟು? ಹಾರ ಎಲ್ಲಿಂಟು ನನಗೆ ಗೊತ್ತುಂಟು. ನಮ್ಮ ಅಪ್ಪನೇ ಕದ್ದದ್ದೇನಬೇಕಂದ್ರೆ ನೀವು ಆಧಾರ ಬೇಕಲ್ಲ. ಆಧಾರ ಬೇಕಲ್ಲ, ಹಾರಕ್ಕೆ ಆಧಾರ ಬೇಕಲ್ಲ. ಈಗ ಎಲ್ಲದಕ್ಕೂ ಬೇಕು, ಹಾರಕ್ಕಂತೂ ಮೊದಲೇ ಬೇಕು. ಆಗ ನೀವು ತುಂಬಾ ಅಡಿಕೆ ತೋಟ ಇದ್ದವರ ಮನೆಗೆ ಮದ್ದು ಬಿಡುವುದಕ್ಕೆ ಹೋಗಿ ಮತ್ತೆಂತದದು ಅಲ್ಲ, ಘಟನೆ ನೆನಪು ಮಾಡೋದು ನನಗೆ ತಡ್ಕೊಳ್ಳಿಕ್ಕೆ ನಿಮಗೆ ತಡ್ಕೊಳ್ಳಿಕ್ಕೆ ಆಗುಲಿಲ್ಲ. ನನ್ನ ಕರ್ಣಪಟಲ ಒದ್ದೆ ಆಗಿ ಆಗ ಇಲ್ಲಿ ನನ್ನ ಕಿವಿಯ ರಕ್ಷಣೆ ನನ್ನ ಭಾರ. ಮೊದಲೇ ಇಲ್ಲಿ ಕೇಳದವರು ತುಂಬಾ ಇದ್ದಾರೆ. ಈ ಬಟ್ಟೆಯನ್ನು ಇನ್ನು ಬಹುಶಃ ಗೋಕರ್ಣದಲ್ಲೇ ಬಿಡಬೇಕು. ಹಾರವನ್ನು ತಗೊಂಡೋಗಿ ನಮ್ಮಪ್ಪ ಇದ್ದಾರಲ್ಲ, ನಿಮ್ಮ ಹಳೆಯ ಕೈ ತ್ರಿಪುರ ಸುಂದರಿ ಇಲ್ವಾ? ನನ್ನ ಹಳೆ ಕೈ ಅಲ್ಲ, ನನ್ನ ಅಪ್ಪನ ಕೈ. ಅದೇ ನಿಮ್ಮ ಕುಟುಂಬದವರ ಕೈ. ಕುಟುಂಬದವರ ಕೈ ಇರ್ತದೆ, ಅಪ್ಪನ ಕೈ. ತ್ರಿಪುರ ಸುಂದರಿ ಇಲ್ವಾ? ಅವಳ ಮಗಳು ರಾಣಿ ಇಲ್ವಾ? ಆ ರಾಣಿಯ ನಮ್ಮ ಅಪ್ಪಯ್ಯ ಕೊಡುವುದನ್ನು ನಾನೇ ನೋಡಿದ್ದೇನೆ. ಖಂಡಿತ. ಹೌದು. ತೋರಿಸ್ತೀರಾ?